16ನೇ ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಆಯ್ಕೆಯಾದಂಥ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಆಯ್ಕೆಯಾಗಿರುವಂಥ ನಿಮಗೆ ನಮ್ಮ ಎರಡೂ ಜಿಲ್ಲೆಯ ಎಲ್ಲ ಶಾಸಕರ ಪರವಾಗಿ ಜನರ ಪರವಾಗಿಯೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿರುವಂಥದ್ದು ನನ್ನ ಕರ್ತವ್ಯವೂ ಕೂಡ ಹೌದು. ಬಹುಶಃ ಇಲ್ಲಿ ಮಾತಾಡಿದಂಥ ತುಂಬ ಜನ ಹಿರಿಯರು ವೈಕುಂಠ ಬಾಳಿಗ ಅವರನ್ನ ನೆನಪು ಮಾಡಿಕೊಂಡ್ರು. ವೈಕುಂಠಿಗ ಬಾಳಿಗ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿ ಪ್ರತಿನಿಧಿಸಿದಂಥವರು. ನಮ್ಮ ಜಿಲ್ಲೆಯಲ್ಲಿ ಎರಡನೇ ಅವಕಾಶ ಸಿಕ್ಕಿರುವಂಥದ್ದು ನಿಮಗೆ. ಯೋಗೀಶ್ ಭಟ್ರು ಕೆಲವು ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿಯೂ ಕೂಡ ಇಲ್ಲಿ ಸೇವೆಯನ್ನು ಸಲ್ಲಿಸಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ವೈಕುಂಠ ಬಾಳಿಗಾರ ನಂತರ ಸಭಾಧ್ಯಕ್ಷರಾಗಿ ಈ ಪೀಠವನ್ನು ಅಲಂಕರಿಸಿರುವಂಥ ನೀವು ಅವರು ಹಾಕಿರುವಂಥ ಸಾಕಷ್ಟು ಒಳ್ಳೆಯ ಸಂಗತಿಗಳನ್ನು ತುಂಬ ಜನ ಹಿರಿಯರು ಇಲ್ಲಿ ನೆನಪಿಸ್ಕೊಂಡಿದ್ದಾರೆ. ನಾವ್ಯಾರು ಕೂಡ ಅದನ್ನು ಗಮನಿಸಿದಂಥವ್ರಲ್ಲ, ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ವಿ ನಾವಾಗ. ಆ ರೀತಿಯಾದಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕಿರುವಂಥ ಈ ಸಂದರ್ಭದಲ್ಲಿ ವಿಧಾನಸಭೆಯ ಕಲಾಪಗಳು ಮತ್ತು ಉಳಿದಂಥ ಎಲ್ಲ ಚಟುವಟಿಕೆಗಳನ್ನು ಅತ್ಯಂತ ಸಮರ್ಥವಾಗಿ ನೀವು ನಿಭಾಯಿಸ್ತೀರಿ ಎನ್ನುವಂಥ ವಿಶ್ವಾಸ ನನಗಿದ್ದೇ ಇದೆ. ಡಿ ಕೆ ಶಿವಕುಮಾರ್ ಅವರು ಮಾತಾಡಬೇಕಾದ್ರೆ ನಿಮ್ಮನ್ನು ಉಲ್ಲೇಖ ಮಾಡಿದರು. ನೀವು ಸೇವಾದಳದಿಂದ ಚಟುವಟಿಕೆಯನ್ನು ಆರಂಭ ಮಾಡಿದ್ರಿ ಅನ್ನುವಂಥ ಸಂಗತಿಯನ್ನು ಉಲ್ಲೇಖ ಮಾಡಿದರು. ನಾವೆಲ್ಲ 2004ರಲ್ಲಿ ಶಾಸಕರಾಗಿ ಬಂದಂಥವ್ರು. ಬಹುಶಃ ಆ ಕಾಲಘಟ್ಟದಲ್ಲಿ ಉಪಚುನಾವಣೆಯಲ್ಲಿ ನೀವು 2005ರಲ್ಲಿ ಗೆದ್ದು ಬಂದ್ರಿ ಅಂತ ನನಗೆ ನೆನಪು. ಸೇವಾದಳದಿಂದ ಸಾರ್ವಜನಿಕ ಜೀವನಕ್ಕೆ ವಿದ್ಯಾರ್ಥಿ ನಾಯಕರಾಗಿ ಬಂದಂಥ ನಿಮಗೆ ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ. ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದಶೆಯಿಂದನೇ ಚಟುವಟಿಕೆಯಲ್ಲಿ ಸಾರ್ವಜನಿಕ ಚಟುವಟಿಕೆಯಲ್ಲಿ ಭಾಗವಹಿಸಿದಂಥವ್ರು. ಹಾಗಾಗಿ ಅವತ್ತು ಸಾರ್ವಜನಿಕ ಚಟುವಟಿಕೆಯಲ್ಲಿ ಯಾರು ಇರ್ತಾರೆ ಇವತ್ತಿಗೂ ಕೂಡ ಅಂಥವರಿಗೆ ಸ್ಥಳೀಯ ಸಮಸ್ಯೆಗಳು, ಅದರ ಆಳ, ಅದರ ನೋವು ಎಲ್ಲದೂ ಕೂಡ ಖಂಡಿತ ಗೊತ್ತಿರ್ತದೆ. ಬಹುಶಃ ವಿದ್ಯಾರ್ಥಿ ದಶೆಯಿಂದ ಕೆಲಸ ಮಾಡ್ತಾ ಇರುವಂಥ ನಿಮಗೆ ಗ್ರಾಮೀಣ ಪ್ರದೇಶದ ಜನರ ಮತ್ತು ಉಳಿದಂಥ ಎಲ್ಲ ಸಮಸ್ಯೆಗಳ ಅರಿವು ಖಂಡಿತ ಇದ್ದೇ ಇದೆ. ಆ ಸಮಸ್ಯೆಗಳ ಪರಿಹಾರಕ್ಕೆ ಆ ಪೀಠದಿಂದ ಒಳ್ಳೆಯ ಮಾರ್ಗದರ್ಶನವನ್ನು ನಮ್ಮೆಲ್ಲರಿಗೂ ಕೂಡ ನೀವು ಮಾಡ್ತೀರಿ ಎನ್ನುವಂಥ ವಿಶ್ವಾಸ ಮತ್ತು ಆ ನಿರೀಕ್ಷೆಯನ್ನು ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಎರಡನೇದು, ಹೊಸ ಶಾಸಕರುಗಳಿಗೆ ಅವಕಾಶಗಳನ್ನು ಹೆಚ್ಚು ಕೊಡಬೇಕು. ಯಾರು ಮಾತಾಡ್ತಾರೆ ಎನ್ಲಿಕ್ಕಿಂತ ಹೆಚ್ಚಾಗಿ ಯಾವ ಸಮಸ್ಯೆಯನ್ನು ಯಾರು ಮಾತಾಡ್ತಾ ಇದ್ದಾರೆ ಎನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂಥ ಸಂಗತಿ. ತುಂಬ ಸರಿ ಯಾರ ಹಿರಿಯ ಶಾಸಕರಿದ್ದಾರೆ, ಮಾತಾಡಬೇಕು, ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೋದಾಗ ಒಳ್ಳೊಳ್ಳೆಯ ವಿಷಯಗಳನ್ನು, ಸಮಸ್ಯೆಗಳ ಅರಿವನ್ನು ತುಂಬ ಜನ ಮೊದಲ ಬಾರಿ ಗೆದ್ದಂಥ ಶಾಸಕರು ಕೂಡ ಮಾತಾಡ್ತಾರೆ. ಅಂಥವರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಾ ಹೋದರೆ ಸದನದಲ್ಲಿ ಹೊಸ ವಿಷಯಗಳ ಕುರಿತಂತೆ, ಹೊಸ ಸಮಸ್ಯೆಗಳ ಪರಿಹಾರದ ಕುರಿತಂತೆ ಚರ್ಚೆಯನ್ನು ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳಾಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ನಾಯಕರಾದಂಥ ಬೊಮ್ಮಾಯಿಯವರು ಭಾಳ ಸೂಕ್ಷ್ಮವಾಗಿ ಹೇಳಿದರು, ನಿಮ್ಮ ತಲೆಯ ಮೇಲೆ ತಕ್ಕಡಿ ಇದೆ, ಆ ತಕ್ಕಡಿಯನ್ನು ಸರಿಸಮಾನವಾಗಿ ನೋಡಿಕೊಂಡು ವಿರೋಧ ಪಕ್ಷಕ್ಕೆ ಹೆಚ್ಚು ಅವಕಾಶವನ್ನು ಕೊಡಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳಿದರು. ನೀವು ಉಪನಾಯಕರಾಗಿದ್ದಾಗ ಹೇಗೆಲ್ಲ ಮಾತಾಡಿದಿರಿ ಅಂತ ನಮಗೆ ಚೆನ್ನಾಗಿ ನೆನಪಿದೆ. ನಾನಂತೂ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿದ್ದೇನೆ ಅದನ್ನೆಲ್ಲದನ್ನು ಕೂಡ. ಎಲ್ಲ ವಿಷಯಗಳನ್ನು ಕೂಡ, ಎಲ್ಲ ವಿಷಯಗಳ ಬಗ್ಗೆಯೂ ಕೂಡ ನೀವು ಉಪನಾಯಕರಾಗಿ ಹೇಗೆ ಎದ್ದು ಮಾತಾಡ್ತಾ ಇದ್ರಿ ಅಂತ, ಮಾತಾಡ್ತಿದ್ರಿ ಅಂತಂದರೆ ಸಾರ್ವಜನಿಕ ಕಳಕಳಿಯನ್ನು ಇಟ್ಟುಕೊಂಡು ಮಾತಾಡ್ತಿದ್ರಿ ಅಂತ. ಬಹುಶಃ ಇವತ್ತು ನಾವೆಲ್ಲ ವಿರೋಧ ಪಕ್ಷದಲ್ಲಿರುವಂಥ ಸಂದರ್ಭದಲ್ಲಿ ಅಷ್ಟೇ ರೀತಿಯಾದಂಥ ಸಾಮಾಜಿಕ ಕಳಕಳಿ ನಮಗೆಲ್ಲರಿಗೂ ಕೂಡ ಇದ್ದೇ ಇದೆ. ನೀವು ಆ ಸ್ಥಾನಕ್ಕೆ ಬರೋದಕ್ಕಿಂತ ಮುಂಚೆ ನೀವು ನಂಬಿರುವಂಥ ಸಿದ್ಧಾಂತವನ್ನು ನಾವು ಭಾಳ ಕಟುವಾಗಿ ಟೀಕೆಗಳನ್ನು ಮಾಡಿದಂಥವ್ರು, ಅಲ್ಲೂ ಮಾಡಿದಂಥವ್ರು, ಇಲ್ಲೂ ಮಾಡಿದಂಥವ್ರು. ಬಹುಶಃ ಈ ಸ್ಥಾನದಲ್ಲಿ ಕೂತ ನಂತರ ನೀವು ಯಾವುದೋ ಒಂದು ಸಿದ್ಧಾಂತಕ್ಕೆ ಜ್ಯೋತಿ ಬೀಳಬಾರ್ದು ಅಂತ ಎಲ್ಲರೂ ಕೂಡ ವ್ಯಕ್ತ ಮಾಡಿದ್ದಾರೆ. ಹಾಗಾಗಿ ರಾಜ್ಯದ ಸಮಸ್ಯೆ ಏನಿದೆ, ರಾಜ್ಯದ ಯಾವ್ಯಾವ ವಿಚಾರಗಳಲ್ಲಿ ಪ್ರಸ್ತಾಪ ಆಗುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಅವಕಾಶಗಳನ್ನು ಮಾಡಿಕೊಡ್ಬೇಕು ಅನ್ನೋದನ್ನು ನೀವು ಮಾಡಿಕೊಟ್ಟು ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶನದ ರೂಪದಲ್ಲಿ ನಮಗೆಲ್ಲರಿಗೂ ಕೂಡ ಅವಕಾಶಗಳನ್ನು ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಎರಡನೇದು, ಇವತ್ತು ಕೇವಲ ಸದನ ನಡೆಸುವಂಥದ್ದು ಮಾತ್ರ ಅಧ್ಯಕ್ಷರ ಜವಾಬ್ದಾರಿ ಅಂತ ನಂಗೆ ಅನಿಸೋದಿಲ್ಲ. ನಮ್ಮೆಲ್ಲ ಶಾಸಕರ ರಕ್ಷಣೆ ಮಾಡುವಂಥದ್ದು ಕೂಡ ನಿಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ ಅಂತ ನಾನು ಅಂದ್ಕೊಳ್ತೇನೆ. ಇವತ್ತು ಚರ್ಚೆ ಇಲ್ಲ, ಚರ್ಚೆಗೆ ಬಿಟ್ಟರೆ ಎಲ್ಲ ಶಾಸಕರು ಮಾತಾಡ್ತಾರೆ. ಶಾಸಕರ ಅಧಿಕಾರಿಗಳನ್ನು ಹೇಗೆ ಮೊಟಕುಗೊಳಿಸ್ತಾ ಇದ್ದಾರೆ, ಅವರನ್ನು ತೇಜೋವಧೆ ಮಾಡುವಂಥ ಪ್ರಕ್ರಿಯೆಗಳು ಬೇರೆ ಬೇರೆ ರೂಪದಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಎಲ್ಲ ಶಾಸಕರ ರಕ್ಷಣೆಯನ್ನು ಮಾಡಬೇಕಾಗಿರುವಂಥದ್ದು ಸಭಾಧ್ಯಕ್ಷರೇ. ಹಾಗಾಗಿ ನಮಗೆಲ್ಲೋ ತೊಂದರೆ ಆಯಿತು ಅಂತಂದಾಗ ನಾವು ನಿಮ್ಮ ಮೊರೆ ಹೋಗ್ಬೇಕು ಬಿಟ್ಟರೆ ಬೇರೆ ನಮಗೆಲ್ಲೂ ಕೂಡ ಅವಕಾಶಗಳಿಲ್ಲ. ಹಾಗಾಗಿ ಶಾಸಕರ ತೇಜೋವಧೆ ಆಗದಂತೆ ಶಾಸಕರನ್ನ ರಕ್ಷಣೆ ಮಾಡಬೇಕಾಗಿರುವಂಥದ್ದು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಜೊತೆಗಿದೆ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ನಿಮ್ಮಿಂದ ನಾನು ಕಲ್ತಿದ್ದೇನು ಅಂತ ಕೇಳಿದರೆ,
ಸಣ್ಣ ವಿಷಯವನ್ನು ಯಾವ ರೀತಿ ಪ್ರಚಾರ ತಗೊಳ್ಬೇಕು ಅನ್ನುವಂಥದ್ದು ಅದು ಭಾಳ ಚೆನ್ನಾಗಿ ನಿಮ್ಮಿಂದ ನಾವೆಲ್ಲರೂ ಕೂಡ ಕಲ್ತ್ವಿ. ನೀವು ಶಾಸಕರಾಗಿದ್ದಾಗ ಸಣ್ಣ ಸಣ್ಣ ವಿಷಯಗಳನ್ನು ಯಾವ ರೀತಿ ಪ್ರಚಾರ ತೆಗೆದುಕೊಳ್ತಾ ಇದ್ರಿ ಮತ್ತು ಅದು ಹೆಡ್ಲೈನ್ ಯಾವ ರೀತಿ ಆಗ್ತಾ ಇತ್ತು. ಬಹುಶಃ ಆ ಕಲೆ ನಿಮ್ಮ ಹತ್ರ ಭಾಳ ಚೆನ್ನಾಗಿ, ಪೂರ್ತಿ ಕಲಿಲ್ಲ ಅಂದರೂ ಸ್ವಲ್ಪ ನಾವು ಕಲ್ತ್ವಿ ನಿಮ್ಮಿಂದ. ಆ ರೀತಿಯಾದಂಥ ಒಳ್ಳೆಯ ಕಲೆ ನಿಮ್ಮ ಹತ್ರ ಇದೆ. ಅದನ್ನು ಖಂಡಿತ ಈ ಸದನದಲ್ಲೂ ಕೂಡ ಅದು ಬಳಕೆ ಆಗಲಿ, ಒಳ್ಳೆಯ ಸಂಗತಿಗಳು ಹೆಚ್ಚೆಚ್ಚು ಚರ್ಚೆಗೆ ಬರಲಿ ಎನ್ನುವಂಥ ಸಂಗತಿಗಳನ್ನು ಅಲ್ಲ, ಅವ್ರು ಭಾಳ ಎಕ್ಸ್ಪರ್ಟ್ ಅದರಲ್ಲಿ. ಅದು ಅವ್ರಿಗೆ ಕೇಳಿ ಖಾಸಗಿಯಾಗಿ ನೀವು ಹೆಂಗೆ ಎಷ್ಟು ಎಕ್ಸ್ಪರ್ಟ್ ಇದ್ದಾರೆ ಅದರಲ್ಲಿ ಅನ್ನೋದನ್ನು. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಆಗಲಿ. ವಿರೋಧ ಪಕ್ಷವಾಗಿ ಈ ವರ್ಷ ನಮಗೆ ಭಾಳ ದೊಡ್ಡ ಜವಾಬ್ದಾರಿ ಇದ್ದೇ ಇದೆ. ಸರ್ಕಾರವನ್ನು ಎಚ್ಚರಿಸುವಂಥ ಕಾರ್ಯವನ್ನು ಖಂಡಿತ ಹಂತ ಹಂತವಾಗಿ ನಾವು ಮಾಡೇ ಮಾಡ್ತೇವೆ. ಆ ಸಂದರ್ಭದಲ್ಲಿ ಯಾವ ಕಳಕಳಿ ಮತ್ತು ಬದ್ಧತೆಯಿಂದ ವಿರೋಧ ಪಕ್ಷದ ಉಪನಾಯಕರಾಗಿ ಕಳಕಳಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರೋ ಅದೇ ಕಳಕಳಿ ಈ ವರ್ಷವೂ ಈ ಸ್ಥಾನದಲ್ಲಿ ಇದ್ಕೊಂಡು ಕೂಡ ನಮ್ಮೆಲ್ಲರನ್ನೂ ಕೂಡ ನೀವು ಬೆಂಬಲಿಸಬೇಕು. ರಾಜ್ಯದ ಪರವಾದಂಥ ಆಲೋಚನೆಗಳಿಗೆ ನೀವು ಧ್ವನಿ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಆ ಸ್ಥಾನವನ್ನು ಅಲಂಕರಿಸಿರುವಂಥ ನಿಮಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಜನಾರ್ದನ್ ರೆಡ್ಡಿ. 𝐴𝐵G English Medium School located in Alappuzha, Krishnanagara, Mannooru, Puttur. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Puttur towards Uppinangady. Personal attention to each kid. Admission open for 2023-24. 𝐴𝐵G English Medium School and unit of 𝐴𝐵G Educational and Charitable Trust, Alappuzha, Krishnanagara, Mannooru, Puttur. Contact 7338085983 9448485983. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.